ಕುಂದಾಪುರದಲ್ಲಿ ಹೋಮ್ ಕಾರ್ಡ್ ಆಗಿರುವ ವ್ಯಕ್ತಿಯೋರ್ವರ ಬೈಕ್ ಚಪ್ಪಲಿ ಹಾಗೂ ಮೊಬೈಲ್ ಫೋನ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗೊಂಡ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಕೋಟೇಶ್ವರ ಸ್ಮಶಾನದ ಬಳಿಯ ಹೆದ್ದಾರಿಯಲ್ಲಿ ನಡೆದಿದೆ. ಚಂದ್ರಕಾಂತ ನಾಪತ್ತೆಯಾದ ಹೋಮ್ ಕಾರ್ಡ್. ಕುಂಬಾಸಿ ಸಮೀಪದ ಕೊರವಡಿ ನಿವಾಸಿಯಾಗಿರುವ ಚಂದ್ರಕಾಂತ್ ಮೀನುಗಾರಿಕೆ ವೃತ್ತಿ ಮಾಡಿಕೊಂಡಿದ್ದಾರೆ. ಸುಮಾರು 3 ವರ್ಷದಿಂದ ಹೋಮ್ ಕಾರ್ಡ್ ಆಗಿದ್ದ ಅವರು ಅಪರೂಪಕ್ಕೊಮ್ಮೆ ಕರ್ತವ್ಯ ನಿರ್ವಹಿಸುತ್ತಿದ್ರು. ಇತ್ತೀಚೆಗೆ ನಡೆದ ಪುರಸಭೆ ಚುನಾವಣೆಯ ಸಂದರ್ಭ ಹೋಮ್ ಕಾರ್ಡ್ ಕರ್ತವ್ಯ ನಿರ್ವಹಿಸಿದ್ರು. ಚಂದ್ರಕಾಂತ್ ಬೆಳಗಿನ ಜಾವ ಮನೆಯಿಂದ ಬೈಕೇರಿ ಹೊರತೆರಳಿದ್ರು. ಮುಂಜಾನೆ ಸುಮಾರಿಗೆ ಸಂಬಂಧಿಕರೋರ್ವರು ಗಂಗೊಳ್ಳಿಗೆ ಮೀನುಗಾರಿಕೆಗೆ ತೆರಳುತ್ತಿದ್ದಾಗ ಕೋಟೇಶ್ವರ ಸಮೀಪದ ಡಿವೈಡರ್ ಬಳಿ ಬೈಕೊಂದು ಪತ್ತೆಯಾಗಿದ್ದು, ಯಾರಿಗೂ ಅಪಘಾತವಾಗಿದೆ ಎಂದು ತಿಳಿದ ಅವರು ಪರಿಶೀಲಿಸುವಾಗ ಅದು ಚಂದ್ರಕಾಂತ್ ಅವರದೇ ಬೈಕ್ ಆಗಿತ್ತು. ಬೈಕ್ ಬಳಿ ಮೊಬೈಲ್, ಚಪ್ಪಲಿ ಕೂಡ ಪತ್ತೆಯಾಗಿದ್ದು, ಚಂದ್ರಕಾಂತ್ ಎಲ್ಲಿಯೂ ಕಂಡು ಬರಲಿಲ್ಲ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ತೆರಳಿ ವಿಚಾರಿಸಿದಾಗಲೂ ಕೂಡ ಅಂತಹ ವ್ಯಕ್ತಿ ಚಿಕಿತ್ಸೆಗೆ ದಾಖಲಾಗಿಲ್ಲ ಎಂಬ ಉತ್ತರ ಸಿಕ್ತು. ಬಳಿಕ ಚಂದ್ರಕಾಂತ್ ಸೋದರರು ಹಾಗೂ ಬಂಧುಗಳಿಗೆ ತಿಳಿಸಿ ವಿವಿಧೆಡೆ ಹುಡುಕಾಟ ನಡೆಸಿ ಬಹುತೇಕ ಆಸ್ಪತ್ರೆಗಳಲ್ಲಿ ವಿಚಾರಣೆ ನಡೆಸಿದ್ರೂ ಕೂಡ ಇದುವರೆಗೆ ಯಾವುದೇ ಸುಳಿವು ಲಭ್ಯವಾಗಿಲ್ಲ. ಬೈಕ್ ಬಿದ್ದಿದ್ದ ಸ್ಥಿತಿ ಅಪಘಾತ ನಡೆದಿರಬಹುದೆಂಬ ಶಂಕೆ ಮೂಡಿದ್ರೂ ಕೂಡ ಅಪಘಾತ ನಡೆದ ಯಾವುದೇ ಕುರುಹುಗಳು ಅಲ್ಲಿ ಲಭಿಸಿಲ್ಲ. ಬೈಕ್ನ ಯಾವುದೇ ಭಾಗಕ್ಕೂ ತರಚಿಲ್ಲ. ಹಾಗಾದ್ರೆ ಏನಾಯಿತು ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಸ್ಥಳಕ್ಕೆ ಕುಂದಾಪುರ ಪಿಎಸ್ಐ ಹರೀಶ್ ಆರ್ ನಾಯಕ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಬಗ್ಗೆ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಕಾಂತ್ ಮಾಡಿ ವಿ4 ನ್ಯೂಸ್ 24/7 ಕುಂದಾಪುರ.